ಮಂಗಳೂರಿನ ಲಯನ್ಸ್ ಕ್ಲಬ್ ಜಿಲ್ಲಾ 317 ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನವದಿಗಂತ ಹಾಗೂ ಬೃಹತ್ ವಸ್ತು ಪ್ರದರ್ಶನ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಿತು. ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಲಯನ್ಸ್ ಕ್ಲಬ್ ಜಿಲ್ಲಾ 317ಡಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನವದಿಗಂತ ಹಾಗೂ ಬೃಹತ್ ವಸ್ತು ಪ್ರದರ್ಶನಕ್ಕೆ ಚಾಲನೆ ಸಿಕ್ಕಿತು. ಬೃಹತ್ ವಸ್ತು ಪ್ರದರ್ಶನಕ್ಕೆ ಲಯನ್ಸ್ ಸಂಸ್ಥೆಯ ಮಲ್ಟಿಪಲ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಕೃಪಾ ಅಮರ್ ಆಳ್ವಾ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮವನ್ನು ಲಯನ್ಸ್ ಡಿಸ್ಟಿಕ್ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಎ ಹಾಗೂ ಫಸ್ಟ್ ಲೇಡಿ ಆಫ್ ದಿ ಡಿಸ್ಟಿಕ್ ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಡಾಕ್ಟರ್ ಕೃಪಾ ಅಮರ್ ಆಳ್ವಾ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಮಹಿಳೆಯರು ಸಾಧನೆಯ ಉತ್ತುಂಗಕ್ಕೆ ಏರಿದ್ದಾರೆ. ಇಂತಹ ಕಾರ್ಯಕ್ರಮದ ಮೂಲಕ ಮಹಿಳೆಯರು ಗುರುತಿಸಿಕೊಳ್ಳುವುದು ಉತ್ತಮ ಅಂತ ಹೇಳಿದರು. And that is what we all represent as Lions, because we believe that Lionism is a religion and service to humanity is service to God. Having said that, I think we as women have walked extra miles to prove ourselves that we can do it. In a male-dominated society, and perhaps in the hindsight we are also responsible for it, to walk forward, to climb the ladder of leadership or to climb the ladder of success is just not easy. ಇದೇ ವೇಳೆ ಮಾತನಾಡಿದ ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರು, ಇಂತಹ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಸೂಕ್ತ ವೇದಿಕೆ ಸಿಕ್ಕಿದ್ದಂತಾಗುತ್ತದೆ ಎಂದು ಹೇಳಿದರು. Every women we wanted to come to the mainstream and to become leaders, join with Lions. So we started these new voices. And today, Lioness movement may not be there, but we wanted all women to come together in our district program. So I created a post called Chief Coordinator for Lady Lions, that is Dr. Priyadarshini. The only thing is that we wanted women empowerment, we wanted women self-employment, we wanted women health and wellness together in a single platform that we chosen this day to celebrate. ತದಬಳಿಕ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ಸೆಮಿನಾರ್ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಲಯನ್ಸ್ ನ್ಯೂ ವಾಯ್ಸಸ್ ಕಾರ್ಯಕ್ರಮವನ್ನು ಮಾಡರೇಟರ್ ಲಯನ್ ರಜಿನಾ ದಿನೇಶ್ ಅವರು ನಿರ್ವಹಿಸಿದ್ರು. ಸಂವಾದ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ನ ಚೀಫ್ ಕೋಆರ್ಡಿನೇಟರ್ ಡಾಕ್ಟರ್ ಪ್ರಿಯದರ್ಶಿನಿ ಹಾಗೂ ಮಲ್ಟಿಪಲ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷೆ ಡಾಕ್ಟರ್ ಕೃಪಾ ಅಮರ್ ಆಳ್ವಾ ಅವರು ಪಾಲ್ಗೊಂಡಿದ್ರು. ತದನಂತರ ಲೀಗಲ್ ಅವೇರ್ನೆಸ್ ಆನ್ ವುಮೆನ್ಸ್ ರೈಟ್ಸ್ ಎಂಬ ವಿಷಯದ ಕುರಿತು ವಕೀಲೆ ಲಯನ್ ಶುಭಾ ಬಾಳಿಕಾ ಅವರು ಸಂವಾದ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಈ ವೇಳೆ ಎಸ್ಡಿಎಂ ಲಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಚಂದ್ರಲೇಖಾ ವಿ ಹಾಗೂ ವಕೀಲೆ ಪುಷ್ಪಲತಾ ಉಳ್ಳಾಲ್ ಭಾಗಿಯಾಗಿದ್ರು. ಫಸ್ಟ್ ಲೇಡಿ ಆಫ್ ದಿ ಡಿಸ್ಟ್ರಿಕ್ಟ್ ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. Assembled here to celebrate today's 8th of March as International Women's Day. Happy Women's Day to all of you. In Lions, the New Voices team is basically to get the Lady Lions into the mainstream of Lionism and take up responsibility of leadership. We all have come together on this day, on this platform, to celebrate womanhood.
to achieve, imbibe knowledge and get inspired and be positive. A woman plays multiple roles as an adorable daughter, a loving wife, a caring mother, a dutiful daughter-in-law, a wonderful sister, an experienced mother-in-law, as well as juggling between her home and career if she is working. ಕಾರ್ಯಕ್ರಮವನ್ನು ಡಾಕ್ಟರ್ ಸ್ಮಿತಾ ಶೆಟ್ಟಿ ಅವರು ನಿರೂಪಿಸಿದ್ರು. ಈ ವೇಳೆ ಲಯನ್ಸ್ ಕ್ಲಬ್ನ ಚೀಫ್ ಕೋಆರ್ಡಿನೇಟರ್ ಡಾಕ್ಟರ್ ಪ್ರಿಯದರ್ಶಿನಿ, ವಕೀಲೆ ಶುಭಾ ಬಾಳಿಗ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಸಿಪಿ ದಿನೇಶ್, ನ್ಯೂ ವಾಯ್ಸಸ್ ಟೀಮ್ನ ಗೀತಾ ವಿ ಕಲ್ಯಾಣಪುರ, ವಿನಯ ಎಸ್ ಶೆಟ್ಟಿ, ಶರ್ಮಿಳಾ ಕಿಲ್ಲೆ, ವಿಮೆನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ನ ಜಿಲ್ಲಾ ಕೋಆರ್ಡಿನೇಟರ್ ಡಾಕ್ಟರ್ ಸ್ನೇಹ, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ಗಳಾದ ಜಯಶ್ರೀ ಶೆಟ್ಟಿ, ಸುಮತಿ ಹೆಗ್ಡೆ, ಪ್ರೇಮಲತಾ ಶೆಟ್ಟಿ, ಪ್ರಭಾ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.